രണ്ട് ആൺമക്കൾ പോയിക്കിടാന്നില്ല പൊയ്യായിരിക്കോ പോയിക്കിടാ പൊയ്യവും പോയിക്കിടാ ಇನ್ನು ಹಾಕಿದ ಕೊತ್ತಿಟ್ಬಿಟ್ಟು ಬಿಟ್ರ ನನ್ನ ಕಿಲೋ ನಕ್ಕಲಿಗೆ ಬಂಗಾರ ಬತ್ತು ಕಿಲೋ ನನ್ನ ಕಿಲೋ ಮಗನ್ ನೋಡಿಂಗಲ್ಲ ಅದು ಕೊಲ್ಲಲ್ಲ ಅದೇ ಮಗನ್ ನೋಡಿಂಗಲ್ಲ ಅದು ಕೊಲ್ಲಲ್ಲ ನಾನು ಇನ್ನು ನಿಂಗಿಲ್ಲ ನಾನು ನಿಂಗೆ ನಾನು ಪೋಂಡ ಕಿಲೋ ರೊಟ್ಟಿ ನಾನು ಪೋಂಡ ನಕ್ಕೀಗ ನಾನು ನನ್ನ ನೋಡ್ತಿದ್ದು ಎಲ್ಲ ನಾನು ಸರಲ್ಲ ಬೆಂಜೂ ಸರಲ್ಲ ಕೆತ್ತ ಬಚ್ಚಲ್ಲ ಆಗ ನನ್ನ ಕಿಲೋ ನಾನು ಇನ್ನೊಬ್ಬರು ಕತ್ತಿಲ್ಲ నాకు ಬೇರೆ ಕತ್ತಿಲ್ಲ అక్కడైతే ఇప్పుడు పాదీలు ఉండదు ఆరు ఆప్షన్కి అగా ఉన్నా ఇప్పుడు పాది ఆగిపోయి బాగా పూజ అంటే రోజు పోతుంది బాధ తినపోతే బాధ ఇంకా ఏ కూడిలో కనుకాల్పడు బాధ కూడిలో కనుకాల్పడు ಕೆನ್ನಾನ್ ಕೇಳಿ ആരുമില്ല കഷ്ടത്തിലുള്ള ചുമ ഞങ്ങൾക്ക് ന്യായം കിട്ടും ಇದಕ್ಕೆ ಅಂತೆ ಕಾಟುള്ളൂ ചുമ കഷ്ടത്തുള്ള ഞങ്ങൾക്ക് ആരുമില്ല സഹായക്കോ ഞങ്ങൾക്കിരുപത് മാസം കെട്ടിയാല് കൊന്നവർക്ക് ശിക്ഷ കിട്ടണം ആരെ കൊന്ന അവർക്ക് അത് കിട്ടണമെന്ന് പറഞ്ഞു ಮನೇಲಿ ಹೇಗಿದ್ರು ಅವ್ರ ಬಗ್ಗೆ ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು ಅಂತ ಮಗುವೇ ಅಲ್ಲ ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲೇಬೇಕು ಅವ್ರನ್ನ ಬಿಡಬಾರದು ಯಾರಾದ್ರೂ ನಮಗೆ ನ್ಯಾಯ ಸಿಗ್ಲೇಬೇಕು ಯಾರಾದ್ರೂ ಆಗಲಿ ಅವ್ರಿಗೆ ಸಿಗ್ಲೇಬೇಕು ನಮಗೆ ನ್ಯಾಯ ಸಿಗ್ಬೇಕು ಅವರಿಗೆ ಎಷ್ಟು ಮಕ್ಕಳಿದ್ದಾರೆ 2 ಮಕ್ಕಳು ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ ಚಿಕ್ಕ ಮಕ್ಕಳು ನಮಗೆ ಯಾರು ಅವನು ನಮಗೆ ಎಲ್ಲರಿಗೆ ಆಗಿದ್ದು ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರಾದ ದೇವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು. ನಮ್ಮ ಸರ್ಕಾರದಲ್ಲಿ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ನಾವು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಿಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಇನ್ನು ಹಾಕಿದ ಕೊತ್ತಿಟ್ಬಿಟ್ಟು ಬಿಟ್ರ ನನ್ನ ಕಿಲೋ ನಕ್ಕಲಿಗೆ ಬಂಗಾರ ಬತ್ತು ಕಿಲೋ ನನ್ನ ಕಿಲೋ ಮಗನ್ ನೋಡಿಂಗಲ್ಲ ಅದು ಕೊಲ್ಲಲ್ಲ. ಅದೇ ಮಗನ್ ನೋಡಿಂಗಲ್ಲ ಅದು ಕೊಲ್ಲಲ್ಲ. ನಾನು ಇನ್ನು ನಿಂಗಿಲ್ಲ ನಾನು ಪೋಂಡ ಕಿಲೋ ರೊಟ್ಟಿ ನಾನು ಪೋಂಡ ನಕ್ಕೀಗ ನಾನು ನನ್ನ ನೋಡ್ತಿದ್ದು ಎಲ್ಲ ನಾನು ಸರಲ್ಲ ಬೆಂಜೂ ಸರಲ್ಲ
పెద్ద బయటలాగా నీళ్ళకి నన్ను నోకలు కట్టిలేదు నాకు బేద కట్టిలేదు అక్కడైతే ఎత్తి పాదీలు ఉండదు ఆరు ఆప్షన్కి అగా ఉన్నాను పాది ఆగిపోయి బాగా పూజ అంటే నిమ్మలకు పోతుంది బాధ తినపోతే బాధ ఇంకా ఏ కూడిలో దనికేళ్తాడు ಎಲ್ಲ ಬಾಧೆ ಕೂಡಲೇ ನನ್ನ ಕೇಳ್ತು ಕೆನ್ನೇನು ಕೇರಳಿ ആരും ഇല്ല കഷ്ടത്തിലുള്ള ചുമ ഞങ്ങൾക്ക് ഇത് ന്യായ കിട്ടും ಇದಕ್ಕೆ ಅಂಗಡಿ ಕಾಟು ಚೊಮ್ಮ ಕಷ್ಟത്തുള്ള ഞങ്ങൾക്ക് ആരും ഇല്ല സഹായ ഞങ്ങൾക്ക് ഇരുപത് ധർമ്മത്തിക്ക് എത്തിയാല് കൊന്നവർക്ക് ശിക്ഷ കിട്ടണം ആരെ കൊന്ന അവർക്ക് അത് കിട്ടണമെന്ന് പറഞ്ഞു ಮನೇಲಿ ಹೇಗಿದ್ರು ಅವ್ರ ಬಗ್ಗೆ ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು ಅಂತ ಮಗುವೇ ಅಲ್ಲ ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲೇಬೇಕು ಅವ್ರನ್ನ ಬಿಡ್ಬಾರದು ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು ನಮ್ಗೆ ನ್ಯಾಯ ಸಿಗ್ಬೇಕು ಅವರಿಗೆ ಎಷ್ಟು ಮಕ್ಕಳಿದ್ದಾರೆ ಎರಡು ಮಕ್ಕಳು ಚಿಕ್ಕ ಮಕ್ಕಳು ಒಂದು ವರ್ಷ ಒಂದು 2 ವರ್ಷ ಚಿಕ್ಕ ಮಕ್ಕಳು ನಮಗೆ ಯಾರು ಅವನು ಎಲ್ಲರಿಗೆ ಆಗಿದ್ದು ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರಾದ ದೇವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ದು ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು, ನಮ್ಮ ಸರ್ಕಾರದಲ್ಲಿ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು, ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಲ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ನನ್ನ ಕಿರಣಕ್ಕೆ ಬಂಗಾರ ಬದುಕಿದ ನನ್ನ ಕಿರಳೆ ಮಗನ ನೋಡಿಗಳ ಅದು ಕೊಲ್ಲಲ್ಲ. ಅದೇ ಮಗನ ನೋಡಿಗಳ ಅದು ಕೊಲ್ಲಲ್ಲ. ನಾನು ನಿಂಗಿಲ್ಲ ನಾನು ಪೋಂಡ ಕಿರೊಟ್ಟಿ ನಾನು ಪೋಂಡ ನಕ್ಕೀಗ ನನ್ನ ನೋಡಿದ್ದು ಎಲ್ಲ ನಾನು ಸರಲ್ಲ ಬೆಂಜೂ ಸರಲ್ಲ ಕೆತ್ತ ಬಚ್ಚಲಾಗ ನಾನು ಇನ್ನೊಬ್ಬರು ಗಟ್ಟಿಲ್ಲ, నాకు ಬೇರೆ ಗಟ್ಟಿಲ್ಲ. అక్కడైతే ఎత్తి పాదీలు ఉండదు. ఆరు ఆప్షన్కి అగా ఉన్నాను పాది ఆగిపోయి బాగా పూజ అంటే నిమ్మలకు పోతుంది. బాధ తినపోతే బాధ ఇంకా ఏ కూడిలో దనికేళ్తాడు. ಎಲ್ಲ ಬಾಧೆ ಕೂಡಲೇ ದನಿకేళ్తాడు. ಕೆನ್ನೇನು ಕೇರಳಿ
ആരുമില്ല കഷ്ടത്തിലുള്ള ചുമ ഞങ്ങൾക്ക് ഇത് ന്യായ കിട്ടും ഇതിക്ക് എന്തെങ്കിലും കാട്ടുള്ളൂ ചുമ കഷ്ടത്തിലുള്ള ഞങ്ങൾക്ക് ആരുമില്ല സഹായക്കോ ഞങ്ങൾക്ക് 26 മാസം കെട്ടിയാൽ കൊന്നവർക്ക് ശിക്ഷ കിട്ടണം ആരെ കൊന്ന അവർക്ക് അത് കിട്ടണമെന്ന് പറഞ്ഞു ಅದು ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ ಅವಳು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು ಅಂತ ಮಗುವೇ ಅಲ್ಲ ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲೇಬೇಕು ಅವ್ರನ್ನ ಬಿಡ್ಬಾರದು ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು ನಮ್ಗೆ ನ್ಯಾಯ ಸಿಗ್ಬೇಕು ಅವರಿಗೆ ಎಷ್ಟು ಮಕ್ಕಳಿದ್ದಾರೆ 2 ಮಕ್ಕಳು ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ ಚಿಕ್ಕ ಮಕ್ಕಳು ನಮಗೆ ಯಾರು ಅವನು ನಮಗೆ ಎಲ್ಲರಿಗೆ ಆಗಿದ್ದು ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರದ್ದು ದೇವರು ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು. ನಮ್ಮ ಸರ್ಕಾರದಲ್ಲಿ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು. ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿ ಆಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ನನ್ನ ಕಿರಣಕ್ಕೆ ಬಂಗಾರ ಬದುಕಿಲ್ಲ. ನನ್ನ ಕಿರಣ ಮಗನ ನೋಡಿಲ್ಲ, ಅದು ಕೊಲ್ಲಲ್ಲ. ಅದೇ ಮಗನ ನೋಡಿಲ್ಲ, ಅದು ಕೊಲ್ಲಲ್ಲ. ನಾನು ನಿಲ್ಲಿಸಲ್ಲ. ನಾನು ಪೋಂಡ ಕಿರೊಟ್ಟಿ ನಾನು ಪೋಂಡ ನಕ್ಕೀಗ ನನ್ನ നോക്കിയിട്ട് നാനും സ്ഥലം പെഞ്ഞൂർ സ്ഥലം എത്ര പച്ചലാകെ നിൽക്കില്ല. ഞാൻ നോക്കൊരു കത്തിയില്ലായിരുന്നു. എനിക്ക് വേറെ കത്തിയില്ല. അക്ക കയറ്റി ഇവിടെ പാതിയിലുണ്ടാകും. ആദ്യം ഒരു ആശ്രമത്തിക്ക് അകവുന്ന ആവുന്നത് ഇപ്പൊ എന്താ പാതി ഇതായിപ്പോയി. പൂജ കഴിഞ്ഞിട്ട് നമ്മൾക്ക് പോത്തും പാലം തിരുപ്പൂരം പാലത്തായിരുന്നു. വീട്ടിൽ തനിക്കാപ്പുറം എന്നാ വീട്ടിൽ തനിക്കാപ്പുറം കേരള ആരുമില്ല കഷ്ടത്തിലുള്ള ചുമ ഞങ്ങൾക്ക് ഇത് ന്യായ കിട്ടും ഇതിക്ക് എന്തെങ്കിലും കാട്ടുള്ളൂ ചുമ കഷ്ടത്തിലുള്ള ഞങ്ങൾക്ക് ആരുമില്ല സഹായക്കോ ഞങ്ങൾക്ക് 26 മാസം കെട്ടിയാൽ കൊന്നവർക്ക് ശിക്ഷ കിട്ടണം ആരെ കൊന്ന അവർക്ക് അത് കിട്ടണമെന്ന് പറഞ്ഞു ಅದು ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ
ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು. ಅಂತ ಮಗುವೇ ಅಲ್ಲ, ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು. ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗ್ಲೇಬೇಕು, ಅವ್ರನ್ನ ಬಿಡಬಾರದು. ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು, ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು, ನಮ್ಗೆ ನ್ಯಾಯ ಸಿಗ್ಬೇಕು. ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು, ಚಿಕ್ಕ ಮಕ್ಕಳು, 1 ವರ್ಷ, 2 ವರ್ಷ, ಚಿಕ್ಕ ಮಕ್ಕಳು. ನಮಗೆ ಯಾರು ಇಲ್ಲ, ಅವನು ನಮಗೆ ಎಲ್ಲರಿಗೆ ಆಗಿದ್ದು. ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರದ್ದು ದೇವರೇ. ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು, ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು, ನಮ್ಮ ಸರ್ಕಾರದಲ್ಲಿ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು, ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿ ಆಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಿಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸರು ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. போய்க்கிறாங்க பொய்யாருக்கு போய்க்கிறாங்க பொய்யவும் போய்க்கிறாரு இருந்து ஆக்கிறாங்க கொத்தி போட்டுட்டு விட்டுறாரு. ನನ್ನ ಕಿರಣಕ್ಕೆ ಬಂಗಾರ ಬದುಕಿ ನನ್ನ ಕಿರಣ ಮಗನ ನೋಡಿಗಳ ಅದು ಕೊಲ್ಲಲ್ಲ. ಅದೇ ಮಗನ ನೋಡಿಗಳ ಅದು ಕೊಲ್ಲಲ್ಲ. ನಾನು ಇನ್ನು ನಿಂಗಿಲ್ಲ ನಾನು ನಿಂಗೆ ನಾನು ಪೋಂಡ ಕಿರಕ್ಕೆ ನಾನು ಪೋಂಡ ನಕ್ಕೀಗ നല്ല നോക്കിയിട്ട് നാണും സാറല്ല പെഞ്ഞും സാറല്ല എത്ര പച്ചോളാക നിനക്ക് ഞാൻ നോക്കൽ കത്തിയില്ലായിരുന്നു. എനിക്ക് വേറെ കത്തിയില്ല. അക്ക കയറ്റി ഇവിടെ പാതിയിലുണ്ടാകും. ആദ്യം ഒരു ആശ്രമത്തിക്ക് അകാവുന്ന ആളുണ്ട്. ഇപ്പൊ എന്താ പാതി ഇതായിപ്പോയി. ബാല പൂജ കഴിഞ്ഞ നിങ്ങൾക്ക് പോത്തും ബാലം പിന്നെ പോയിട്ട് ബാലത്തായിരുന്നു. ಕೂಡಲೇ ತನಕ ಎಲ್ಲ ಬಾಧೆ ಕೂಡಲೇ ತನಕ ಕೆನ್ನೇನು ಕೇಳಿ ആരുമില്ല. ഞങ്ങൾക്ക് കഷ്ടത്തിലുള്ള ചുമ ഞങ്ങൾക്ക് ന്യായ കിട്ടും. ഇതിക്ക് എന്തെങ്കിലും കാട്ടുള്ളൂ. ഞങ്ങൾ ചുമ കഷ്ടത്തുള്ള ഞങ്ങൾക്ക് ആരുമില്ല. സഹായാക്കോ ഞങ്ങൾക്ക് 26 മാസം കെട്ടിയാൽ കൊന്നവർക്ക് ശിക്ഷ കിട്ടണം. ആരെ കൊന്ന അവർക്ക് അത് കിട്ടണമെന്ന് പറഞ്ഞു. ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ? ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು. ಅಂತ ಮಗುವೇ ಅಲ್ಲ, ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು. ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗ್ಲೇಬೇಕು, ಅವ್ರನ್ನ ಬಿಡಬಾರದು. ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು, ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು, ನಮ್ಗೆ ನ್ಯಾಯ ಸಿಗ್ಬೇಕು. ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು, ಚಿಕ್ಕ ಮಕ್ಕಳು, 1 ವರ್ಷ, 2 ವರ್ಷ, ಚಿಕ್ಕ ಮಕ್ಕಳು. ನಮಗೆ ಯಾರು ಇಲ್ಲ.
ಅವನೇ ನಮಗೆ ಎಲ್ಲರಿಗೆ ಆಗಿದ್ದು. ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರಾದ ದೇವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಈ ಬರೆಯೋದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರ ಹಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿಗೆ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ, ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು, ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ. ಹೊಯ್ಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಇನ್ನು ಹಾಕಿದ ಕೊಟ್ಟಿಟ್ಬಿಟ್ಟು ಬಿಟ್ರ ನನ್ನ ಕಿರಣಕ್ಕೆ ಬಂಗಾರ ಬದುಕಿದ ನನ್ನ ಕಿರಳ ಮಗನ ನೋಡಿಗಳ ಅದು ಕೊಲ್ಲಲ್ಲ. ಅದೇ ಮಗನ ನೋಡಿಗಳ ಅದು ಕೊಲ್ಲಲ್ಲ. ನಾನು ಇನ್ನು ನಿಲ್ಲಿಸಲ್ಲ. ನಾನು ಪೋಂಡ ಕಿರೊಟ್ಟಿ ನಾನು ಪೋಂಡ ನಕ್ಕೀಗ നല്ല നോക്കിയിട്ട് നാണു സാറല്ല പെഞ്ഞു സാറല്ല എത്ര പച്ചോളാക നിനക്ക് ഞാൻ നോക്കൊരു കത്തിയില്ലായിരുന്നു. എനിക്ക് വേറെ കത്തിയില്ല. ഒക്കെ കഴിച്ചുള്ള പാതിയിലുണ്ടാകും. ആരും ഒരു ആശ്രമിക്ക് അകവുന്ന ആവുന്നത് ഇപ്പൊ എന്താ പാതി ഇതായിപ്പോയി. ബാല പൂജ കഴിഞ്ഞപ്പോൾ നമ്മളിപ്പോ പോത്തും ബാലം പിന്നെ പോയിട്ട് ബാലത്തെ വീട്ടിലെ തനിക്കാപ്പുറം എന്നാ ബാല വീട്ടിലെ തനിക്കാപ്പുറം കിരണാൻ കേരള ആരും ഇല്ല. കഷ്ടത്തിലുള്ള ചുമ ഞങ്ങൾക്ക് ന്യായം കിട്ടും. ಇದಕ್ಕೆ ಅಂತೆ ಕಾಟುಳು ಚೊಮ್ಮ ಕಷ್ಟത്തുള്ള ഞങ്ങൾക്ക് ആരും ഇല്ല. സഹായക്കോ ഞങ്ങൾക്ക് ധർമ്മത്തിക്ക് കെട്ടിയാല് കൊന്നവർക്ക് ശിക്ഷ കിട്ടണം. ആരെ കൊന്ന അവർക്ക് അത് കിട്ടണമെന്ന് പറഞ്ഞു. ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು. ಅಂತ ಮಗುವೇ ಅಲ್ಲ, ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು. ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ಲೇಬೇಕು. ಅವ್ರನ್ನ ಬಿಡ್ಬಾರದು. ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು. ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು. ನಮ್ಗೆ ನ್ಯಾಯ ಸಿಗ್ಬೇಕು. ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು. ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ ಚಿಕ್ಕ ಮಕ್ಕಳು. ನಮಗೆ ಯಾರು ಇಲ್ಲ. ಅವನೇ ನಮಗೆ ಎಲ್ಲರಿಗೆ ಆಗಿದ್ದು. ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರಾದ ದೇವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಈ ಬರೆಯೋದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರ ಹಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು.
ಅಲ್ಲಿಗೆ ಫೋನ್ ಬಂತು ಅಂತ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ, ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು, ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ನನ್ನ ಕಿರಣಕ್ಕೆ ಬಂಗಾರ ಬತ್ತು ಕಿರ ನನ್ನ ಕಿರ ಮಗನ್ ನೋಡಿಗಳ ಅದು ಕೊಲ್ಲಲ್ಲ. ಅದೇ ಮಗನ್ ನೋಡಿಗಳ ಅದು ಕೊಲ್ಲಲ್ಲ. ನಾನು ಇನ್ನು ನಿಂಗಿಲ್ಲ ನಾನು ಪೋಂಡ ಕಿರೊಟ್ಟಿ ನಾನು ಪೋಂಡ ನಕ್ಕೀಗ നല്ല നോക്കിയിട്ട് നാനും സ്ഥലം പെഞ്ഞൂർ സ്ഥലം എത്ര പച്ചലാകെ നിൽക്കില്ല. ഞാൻ നോക്കൽ കത്തിയില്ലായിരുന്നു. നക്ക് വേറെ കത്തിയില്ല. ഒക്കെ കയറ്റി ഇവിടെയുള്ള പാതിയിലുണ്ടാകും. ആരും ഒരു ആശ്രമത്തിക്ക് അകാവുന്ന ആവുന്നത് ഇപ്പൊ എന്താ പാതി ഇതായിപ്പോയി. బాగా పూజ అంటే నిమ్మకు పోతుంది బాగా తినపోతే బాగా తయారు కూడిలో కనుకాల్తున్నాయి బాగా కూడిలో కనుకాల్తాం కెన్నాను కేరళ ആരുമില്ല. കഷ്ടത്തിലുള്ള ചുമ ഞങ്ങൾക്കിത് ന്യായം കിട്ടും. ഇതിക്ക് എന്തെങ്കിലും കാട്ടുള്ളൂ. ചുമ കഷ്ടത്തുള്ള ഞങ്ങൾക്ക് ആരുമില്ല. സഹായാക്കോ ഞങ്ങൾക്ക് 26 മാസം കെട്ടിയാല് കൊന്നവർക്ക് ശിക്ഷ കിട്ടണം. ആരെ കൊന്ന അവർക്ക് അത് കിട്ടണമെന്ന് പറഞ്ഞു. ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ ಅವಳು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು. ಅಂತ ಮಗುವೇ ಅಲ್ಲ, ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು. ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ಲೇಬೇಕು. ಅವ್ರನ್ನ ಬಿಡ್ಬಾರದು. ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು. ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು. ನಮ್ಗೆ ನ್ಯಾಯ ಸಿಗ್ಬೇಕು. ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು. ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ. ಚಿಕ್ಕ ಮಕ್ಕಳು. ನಮಗೆ ಯಾರು ಅವನು ನಮಗೆ ಎಲ್ಲರಿಗೆ ಆಗಿದ್ದು. ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರದ್ದು ದೇವರೇ. ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತು ಅಂತ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ, ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ.
ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು. ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗ್ಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು, ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ನನ್ನ ಕಿರಣಕ್ಕೆ ಬಂಗಾರ ಬದುಕಿದ ನನ್ನ ಕಿರಳೆ ಮಗನ ನೋಡಿಗಳ ಅದು ಕೊಲ್ಲಲ್ಲ. ಅದೇ ಮಗನ ನೋಡಿಗಳ ಅದು ಕೊಲ್ಲಲ್ಲ. ನಾನು ಇನ್ನು ನಿಂಗಿಲ್ಲ ನಾನು ನಿಂಗೆ ನಾನು ಪೋಂಡ ಕಿರಕ್ಕೆ ನಾನು ಪೋಂಡ ನಕ್ಕೀಗ നല്ല നോക്കിയിട്ട് എല്ലാം നാണു സ്ഥലം പെഞ്ഞു സ്ഥലം എത്ര പച്ചലാകെ നിൽക്കില്ല. ನಾನು ಇನ್ನೊಬ್ಬರು ಕತ್ತಿಲ್ಲ, నాకు ಬೇರೆ ಕತ್ತಿಲ್ಲ. അക്കകൈറ്റ് ഇവിടെയുള്ള പാതിയിലുണ്ടാകും. ആരും ഒരു ആപ്ഷൻക്ക് അകാവുന്ന ആവുന്നത് ഇപ്പൊ എന്താ പാതി ഇതായിപ്പോയി. బాగా పూజ అంటే నిమ్మలకు పోతుంది బాగా తినపోతే బాగా తగ్గింది. ఇంకా అదే కూడిలో కనుకాల్పడాయి బాగా కూడిలో కనుకాల్పడు కెన్నాను కేరళ ആരുമില്ല. കഷ്ടത്തിലുള്ള ചുമ ഞങ്ങൾക്കിത് ന്യായം കിട്ടും. ഇതിക്ക് എന്തെങ്കിലും കാട്ടുള്ളൂ. ചുമ കഷ്ടത്തിലുള്ള ഞങ്ങൾക്ക് ആരുമില്ല. സഹായാക്കോ ഞങ്ങൾക്ക് 26 മാസം കെട്ടിയാൽ കൊന്നവർക്ക് ശിക്ഷ കിട്ടണം. ആരെ കൊന്ന അവർക്ക് അത് കിട്ടണമെന്ന് പറഞ്ഞു. ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ ಅವಳು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು. ಅಂತ ಮಗುವೇ ಅಲ್ಲ, ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು. ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ಲೇಬೇಕು. ಅವ್ರನ್ನ ಬಿಡ್ಬಾರದು. ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು. ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು. ನಮ್ಗೆ ನ್ಯಾಯ ಸಿಗ್ಬೇಕು. ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು. ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ. ಚಿಕ್ಕ ಮಕ್ಕಳು. ನಮಗೆ ಯಾರು ಅವನು ನಮಗೆಲ್ಲರಿಗೆ ಆಗಿದ್ದು. ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರದ್ದು ದೇವರು ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು. ನಮ್ಮ ಸರ್ಕಾರದಲ್ಲಿ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು. ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ
ಇಲ್ಲಿ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಿಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗ್ಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು, ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ನನ್ನ ಕಿರಣಕ್ಕೆ ಬಂಗಾರ ಬತ್ತು ನನ್ನ ಕಿರಳೆ ಮಗನ നോക്കിയാൽ അത് കൊള്ളല്ല. അതെ മുഖം നോക്കിയാൽ അത് കൊള്ളല്ല. ನಾನು ಇನ್ನು ನಿಂಗೆ ಪದ ನಾನು ನಿಂಗೆ ನಾನು ಪೋಂಡ ಕಿರೊಟ್ಟಿ ನಾನು ಪೋಂಡ ನಕ್ಕೀಗ ನಾನು നല്ല നോക്കിയിട്ട് നാനും സറല്ല പെഞ്ഞോ സറല്ല എത്ര പച്ചോളാക നിൽക്കില്ല ನಾನು ಇನ್ನೊಬ್ಬರು ಕಟ್ಟಿಲ್ಲ నాకు ಬೇರೆ ಕಟ್ಟಿಲ್ಲ അക്കകൈറ്റ വീട്ടിലുള്ള പാതിയിലുണ്ടാകും. ആദ്യം ഒരു ആശ്രമത്തിക്ക് അകവുന്ന ആളുണ്ട്. ഇപ്പൊ എന്താ പാതി ഇതായിപ്പോയി. പൂജ കഴിഞ്ഞിട്ട് നമ്മൾക്ക് പോത്തും പാലം പിന്നെ പോയിട്ട് പാലത്തെ വീട്ടിലെ തനിക്കാത്തുണ്ടായി എന്നാ പാല വീട്ടിലെ തനിക്കാത്തു കേരള ആരുമില്ല. ഞങ്ങൾക്ക് കഷ്ടത്തിലുള്ള ചുമ ഞങ്ങൾക്ക് ഇത് ന്യായം കിട്ടും. ഇതിക്ക് എന്തെങ്കിലും കാട്ടുള്ളൂ. ഞങ്ങൾ ചുമ കഷ്ടത്തുള്ള ഞങ്ങൾക്ക് ആരുമില്ല. സഹായക്കോ ഞങ്ങൾക്ക് 26 മാസം കെട്ടിയാൽ കൊന്നവർക്ക് ശിക്ഷ കിട്ടണം. ആരെ കൊന്ന അവർക്ക് അത് കിട്ടണമെന്ന് പറഞ്ഞു. ಮನೇಲಿ ಹೇಗಿದ್ರು ಅವ್ರ ಬಗ್ಗೆ ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು. ಅಂತ ಮಗುವೇ ಅಲ್ಲ, ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು. ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ಲೇಬೇಕು. ಅವ್ರನ್ನ ಬಿಡಬಾರದು. ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು. ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು. ನಮ್ಗೆ ನ್ಯಾಯ ಸಿಗ್ಬೇಕು. ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು. ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ. ಚಿಕ್ಕ ಮಕ್ಕಳು. ನಮಗೆ ಯಾರು ಇಲ್ಲ. ಅವನು ನಮಗೆ ಎಲ್ಲರಿಗೆ ಆಗಿದ್ದು. ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆಧಾರದ ದೇವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರ ಹಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು. ನಮ್ಮ ಸರ್ಕಾರದಲ್ಲಿ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು. ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿ ಆಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಿಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗ್ಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು, ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ.
ഒഴിക്കിടാവുന്നില്ല പൊയ്യായിരിക്കും പൊയ്യവും പൊയ്ക്കിടാറ് ഇന്ന് ആക്കിടാണെങ്കിൽ കൊത്തിയിട്ട് പോട്ടിട്ട് ಬಿಟ್ರಾ ನನ್ನ ಕಿಲೋ ನಕ್ಕಲಿಗೆ ಬಂಗಾರ ಬತ್ತು ಕಿಲೋ ನನ್ನ ಕಿಲೋ ಮಗನ ನೋಡಿಗಳ ಅದು ಕೊಲ್ಲಲ್ಲ ಅದೇ ಮಗನ ನೋಡಿಗಳ ಅದು ಕೊಲ್ಲಲ್ಲ ನಾನು ಇನ್ನು ನಿಂಗಿಲ್ಲ ನಾನು ನಿಂಗೆ ನಾನು ಪೋಂಡ ಕಿಲೋ ನಾನು ಪೋಂಡ ನಕ್ಕೀಗ ನಾನು ನನ್ನ ನೋಡಿದ್ದು ಎಲ್ಲ ನಾನು ಸರಲ್ಲ ಬೆಂಜೂ ಸರಲ್ಲ ಕೆತ್ತ ಬಚ್ಚಲ್ಲ ಆಗ ನನ್ನ ಕಿಲೋ ನಾನು ನೋಕಲು ಕಟ್ಟಿಲ್ಲ నాకు ಬೇರೆ ಕಟ್ಟಿಲ್ಲ അക്കകൈറ്റ് ഇവിടെ പാതിയിലുണ്ടാകും ആദ്യം ഒരു ആശ്രമത്തിക്ക് അകവുന്ന ആളുണ്ട് ഇപ്പൊ എന്താ പാതി ഇതായിപ്പോയി ബാല പൂജ കഴിഞ്ഞ നമ്മളിപ്പോ പോകും ബാല പിന്നെ പോയിട്ട് ബാല കഴിഞ്ഞായിരുന്നു വീട്ടിലെ തനിക്കാപ്പുറം അതെ എന്നാ ബാല വീട്ടിലെ തനിക്കാപ്പുറം കിരണൻ കേരള ആരുമില്ല ഞങ്ങൾക്ക് കഷ്ടത്തിലുള്ള ചുമ ഞങ്ങൾക്ക് ഇത് ന്യായ കിട്ടും ഇതിക്ക് എന്താ അങ്ങനത്തെ കാട്ടുള്ളൂ ഞങ്ങൾ ചുമ കഷ്ടത്തുള്ള ഞങ്ങൾക്ക് ആരുമില്ല സഹായാക്കോ ഞങ്ങൾക്ക് ഇരുപത് ധർമ്മത്തിൽ കെട്ടിയാൽ കൊന്നവർക്ക് ശിക്ഷ കിട്ടണം ആരെ കൊന്ന അവർക്ക് അത് കിട്ടണമെന്ന് പറഞ്ഞു ಮನೇಲಿ ಹೇಗಿದ್ರು ಅವ್ರ ಬಗ್ಗೆ ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು ಅಂತ ಮಗುವೇ ಅಲ್ಲ ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲೇಬೇಕು ಅವ್ರನ್ನ ಬಿಡ್ಬಾರದು ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು ನಮ್ಗೆ ನ್ಯಾಯ ಸಿಗ್ಬೇಕು ಅವರಿಗೆ ಎಷ್ಟು ಮಕ್ಕಳಿದ್ದಾರೆ 2 ಮಕ್ಕಳು ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ ಚಿಕ್ಕ ಮಗು ನಮಗೆ ಯಾರು ಅವನು ನಮಗೆ ಎಲ್ಲರಿಗೆ ಆಗಿದ್ದು ತುಂಬ ಪಾಪದವರು ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರಾದ ದೇವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರ ಹಿಂದಲೇ ಅದು ಕೆಲಸ ಆಗಬೇಕಿತ್ತು ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು. ನಮ್ಮ ಸರ್ಕಾರದಲ್ಲಿ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ. ಹೊಯ್ಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. பொய்யவும் போய்க்கிறாரு. இருந்து ஆக்கிறாங்க கொத்திட்டு போட்டுட்டு விட்டுறாரு. ನನ್ನ ಕಿಲೋ ನಕ್ಕಲಿಗೆ ಬಂಗಾರ ಬತ್ತು ಕಿಲೋ ನನ್ನ ಕಿಲೋ ಮಗನ ನೋಡಿಗಳ ಅದು ಕೊಲ್ಲಲ್ಲ. ಅದೇ ಮಗನ ನೋಡಿಗಳ ಅದು ಕೊಲ್ಲಲ್ಲ. ನಾನು ಇನ್ನು ನಿಂಗಿಲ್ಲ ನಾನು போண்டா ಕಿಲೋ ನಾನು போண்டா நக்குக நான் நல்ல நோக்கி எல்லாம் நானும் சொல்லல பெண்ணும் சொல்லல ಕೆತ್ತ ಬಚ್ಚಲಾಗ
ನಾನು ಇನ್ನೊಬ್ಬರು ಕಟ್ಟಿಲ್ಲ, నాకు ಬೇರೆ ಕಟ್ಟಿಲ್ಲ. అక్కడికి ఇచ్చి పాదీలు ఉండదు. ఆరు ఆప్షన్స్కి అగా ఉన్నా ఇప్పుడు పాది ఆగిపోయి బాగా పూజ అంటే పోతుంది బాధ తినపోతే బాధ ఇంకా ఏ కూడిలో దానికి వెళ్తున్నాయి బాధ కూడిలో దానికి వెళ్తాం కిరణాన్ని కేరళి ആരുമില്ല കഷ്ടത്തിലുള്ള ചുമ അങ്ങ് ഞാൻ കിട്ടും ഇതിക്ക് എന്റെ അങ്ങനത്തെ കാട്ടുള്ളൂ ചുമ കഷ്ടത്തുള്ള ഞങ്ങൾക്ക് ആരുമില്ല സഹായാക്കോ ഞങ്ങൾക്ക് 26 മാസം കെട്ടിയാല് കൊന്നവർക്ക് ശിക്ഷ കിട്ടണം ആരെ കൊന്ന അവർക്ക് അത് കിട്ടണമെന്ന് പറഞ്ഞു ಮನೇಲಿ ಹೇಗಿದ್ರು ಅವ್ರ ಬಗ್ಗೆ ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು ಅಂತ ಮಗುವೇ ಅಲ್ಲ ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲೇಬೇಕು ಅವ್ರನ್ನ ಬಿಡ್ಬಾರದು ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು ನಮ್ಗೆ ನ್ಯಾಯ ಸಿಗ್ಬೇಕು ಅವರಿಗೆ ಎಷ್ಟು ಮಕ್ಕಳಿದ್ದಾರೆ 2 ಮಕ್ಕಳು ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ ಚಿಕ್ಕ ಮಕ್ಕಳು ನಮಗೆ ಯಾರು ಇಲ್ಲ ಅವನು ನಮಗೆ ಎಲ್ಲರಿಗೆ ಆಗಿದ್ದು ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರಾದ ದೇವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರ ಹಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ, ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಿಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಇನ್ನು ಹಾಕಿದಾರೆ ಕೊಟ್ಟಿಟ್ಬಿಟ್ಟು ಬಿಟ್ರ ನನ್ನ ಕಿರಣಕ್ಕೆ ಬಂಗಾರ ಬತ್ತು ಕಿರ ನನ್ನ ಕಿರ ಮಗನ ನೋಡಿಂಗಲ್ಲ ಅದು ಕೊಲ್ಲಲ್ಲ. ಅದೇ ಮಗನ ನೋಡಿಂಗಲ್ಲ ಅದು ಕೊಲ್ಲಲ್ಲ. ನಾನು ಇನ್ನು ನಿಂಗಿಲ್ಲ ನಾನು ಪೋಂಡ ಕಿರೊಟ್ಟಿ ನಾನು ಪೋಂಡ ನಕ್ಕೀಗ നല്ല നോക്കിയിട്ട് നാനും സ്ഥലം പെഞ്ഞൂർ സ്ഥലം എത്ര പൈച്ചോളാകെ നിൽക്കില്ല. ನಾನು ಇನ್ನೊಬ್ಬರು ಕಟ್ಟಿಲ್ಲ, నాకు ಬೇರೆ ಕಟ್ಟಿಲ್ಲ. అక్కడికి ఇచ్చి పాదీలు ఉండదు. 6 ఆప్షన్స్కి అగా ఉన్నా ఇప్పుడు పాది ఆగిపోయి బాగా పూజ అంటే పోతుంది బాధ తినపోతే బాధ ఇంకా ఏ కూడిలో దానికి వెళ్తున్నాయి బాధ కూడిలో దానికి వెళ్తాం కిరణాన్ని కేరళి
ആരുമില്ല കഷ്ടത്തിലുള്ള ചുമ ഞങ്ങൾക്ക് ഇത് ന്യായം കിട്ടും ഇതിക്ക് എന്തെങ്കിലും കാട്ടുള്ളൂ ചുമ കഷ്ടത്തുള്ള ഞങ്ങൾക്ക് ആരുമില്ല സഹായാക്കോ ഞങ്ങൾക്ക് 26 മാസം കെട്ടിയാല് കൊന്നവർക്ക് ശിക്ഷ കിട്ടണം ആര് കൊന്ന അവർക്ക് ಅದು കിട്ടണമെന്ന് പറഞ്ഞു ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ ಅವಳು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು ಅಂತ ಮಗುವೇ ಅಲ್ಲ ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲೇಬೇಕು ಅವ್ರನ್ನ ಬಿಡ್ಬಾರದು ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು ನಮ್ಗೆ ನ್ಯಾಯ ಸಿಗ್ಬೇಕು ಅವರಿಗೆ ಎಷ್ಟು ಮಕ್ಕಳಿದ್ದಾರೆ 2 ಮಕ್ಕಳು ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ ಚಿಕ್ಕ ಮಕ್ಕಳು ನಮಗೆ ಯಾರು ಅವನು ನಮಗೆ ಎಲ್ಲರಿಗೆ ಆಗಿದ್ದು ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರದ್ದು ದೇವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿಗೆ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ ಈ ರೀತಿ ಮಾಡಿದ್ದಾರೆ ಹೀಗೆ ಆದರೆ ನಾವು ಹೇಗೆ ಬದುಕಬೇಕು ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ ನಮ್ಮ ಇಂಡಿಯಾದ ಕಾನೂನು ನಾವು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ ಸಣ್ಣ 2 ಮಕ್ಕಳಿದ್ದಾರೆ ಈ ಮಕ್ಕಳಿಗೆ ಕಲಿಸಬೇಕು ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು ಮುದುಕರಾದ ತಂದೆ ತಾಯಿ ಇರೋದು ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ ಇವರು ಅಬ್ದುಲ್ ರಹಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ನನ್ನ ಕಿರಣಕ್ಕೆ ಬಂಗಾರ ಬದುಕಿದ ನನ್ನ ಕಿರಳ ಮಗನ നിങ്ങൾ അത് കൊള്ളല്ല അല്ല മുഖം നോക്കി നിങ്ങൾ അത് കൊള്ളല്ല ನಾನು ನಿಂಗೆ ಪದ ನಾನು ಪೋಂಡ ಕಿರಳಕ್ಕೆ ನಾನು ಪೋಂಡ ನಕ್ಕೀಗ നല്ല നോക്കിയിട്ട് നാനും സരല്ല പെഞ്ഞും സരല്ല എത്ര പഠിച്ചോളാക നിനക്ക് ನಾನು ಇನ್ನೊಬ್ಬರು ಕಟ್ಟಿಲ್ಲ నాకు ಬೇರೆ ಕಟ್ಟಿಲ್ಲ അക്കകയറ്റുള്ള പാതിയിലുണ്ടാകും ആരും ഒരു ആപ്ഷൻക്ക് അകാവുന്ന ആവുന്നത് ഇപ്പൊ എന്താ പാതി ഇതായിട്ട് പോയി പൂജ കഴിഞ്ഞപ്പോൾ നമ്മൾക്ക് പോത്തും പാലം തിരുപ്പൂരിനെ പാലത്തെ വീട്ടിൽ തനിക്കാത്തത് എന്നാ പാല വീട്ടിൽ തനിക്കാത്തത് കേരള ആരുമില്ല കഷ്ടത്തിലുള്ള ചുമ ഞങ്ങൾക്ക് ഇത് ന്യായം കിട്ടും ഇതിക്ക് എന്തെങ്കിലും കാട്ടുള്ളൂ ചുമ കഷ്ടത്തുള്ള ഞങ്ങൾക്ക് ആരുമില്ല സഹായാക്കോ ഞങ്ങൾക്ക് 26 മാസം കെട്ടിയാല് കൊന്നവർക്ക് ശിക്ഷ കിട്ടണം ആര് കൊന്ന അവർക്ക് അത് കിട്ടണമെന്ന് പറഞ്ഞു ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ
ಅವಳು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು ಅಂತ ಮಗುವೇ ಅಲ್ಲ. ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು. ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗ್ಲೇಬೇಕು. ಅವ್ರನ್ನ ಬಿಡ್ಬಾರದು. ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು. ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು. ನಮ್ಗೆ ನ್ಯಾಯ ಸಿಗ್ಬೇಕು. ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು, ಚಿಕ್ಕ ಮಕ್ಕಳು, 1 ವರ್ಷ, 2 ವರ್ಷ. ಚಿಕ್ಕ ಮಕ್ಕಳು. ನಮಗೆ ಯಾರು ಅವನು ನಮಗೆ ಎಲ್ಲರಿಗೆ ಆಗಿದ್ದು. ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರದ್ದು ದೇವರು ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿಗೆ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು. ನಮ್ಮ ಸರ್ಕಾರದಲ್ಲಿ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು. ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿ ಆಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಿಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಇನ್ನು ಹಾಕಿದಾರೆ ಕೊಟ್ಟಿಟ್ಬಿಟ್ಟು ಬಿಟ್ರ ನನ್ನ ಕಿಲೋ ನಕ್ಕಲಿಗೆ ಬಂಗಾರ ಬತ್ತು ಕಿಲೋ ನನ್ನ ಕಿಲೋ ಮಗನ ಹಿಂಗೆಲ್ಲ ಅದು ಕೊಲ್ಲಲ್ಲ. ಅದೇ ಮಗನ ಹಾಕಿದ್ರೆ ಅದು ಕೊಲ್ಲಲ್ಲ. ನಾನು ಇನ್ನು ನಿಂಗಿಪ್ಪಲ್ಲ ನಾನು ನಿಂಗೆ ನಾನು ಪೋಂಡ ಕಿಲೋ ನಾನು ಪೋಂಡ ನಕ್ಕೀಗ ನಾನು നല്ല നോക്കിയിട്ട് നാനും സ്ഥലം പെഞ്ഞോ സ്ഥലം എത്ര പച്ചലാകെ നിൽക്കില്ല. ನಾನು ಇನ್ನೊಬ್ಬರು ಕತ್ತಿಲ್ಲ, నాకు ಬೇರೆ ಕತ್ತಿಲ್ಲ. അക്കകൈറ്റ് വീട്ടിലുള്ള പാതിയിലുണ്ടാകും. ആദ്യം ഒരു ആശ്രമത്തിക്ക് അകവുന്ന ആളുണ്ട്. ഇപ്പൊ എന്താ പാതി ഇതായിട്ട് പോയി బాగా పూజ అంటే మనకు పోతుంది బాగా తినపోతే బాగా తగ్గింది. ఇంకా కూడిలో తనకాపురాయి బాగా బాగా కూడిలో తనకాపురం ಕೆನ್ನಾನ್ ಕೇಳಿ ആരുമില്ല. കഷ്ടത്തിലുള്ള ചുമ ഞങ്ങൾക്ക് ന്യായ കിട്ടും. ಇದಕ್ಕೆ ಒಂದೇ ಆಗಿತ್ತು ಕಾಟು. ചുമ കഷ്ടത്തിലുള്ള ഞങ്ങൾക്ക് ആരുമില്ല. സഹായ ഞങ്ങൾക്ക് 26 മാസം കെട്ടിയാല് കൊന്നവർക്ക് ശിക്ഷ കിട്ടണം. ആരെ കൊന്ന അവർക്ക് അത് കിട്ടണമെന്ന് പറഞ്ഞു. ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ? ಅವಳು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು. ಅಂತ ಮಗುವೇ ಅಲ್ಲ. ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು. ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗ್ಲೇಬೇಕು. ಅವ್ರನ್ನ ಬಿಡ್ಬಾರದು. ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು. ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು. ನಮ್ಗೆ ನ್ಯಾಯ ಸಿಗ್ಬೇಕು. ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು, ಚಿಕ್ಕ ಮಕ್ಕಳು, 1 ವರ್ಷ, 2 ವರ್ಷ. ಚಿಕ್ಕ ಮಕ್ಕಳು. ನಮಗೆ ಯಾರು
ಅವನೇ ನಮಗೆ ಎಲ್ಲರಿಗೆ ಆಗಿದ್ದು. ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರಾದ ದೇವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ, ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು, ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿ ಆಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಿಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ನನ್ನ ಕಿರಣಕ್ಕೆ ಬಂಗಾರ ಬತ್ತು ನನ್ನ ಕಿರಳೆ ಮಗನ್ നോക്കിങ്ങൾ അത് കൊള്ളല്ല. അതെ മുഖം നോക്കി നിങ്ങൾ അത് കൊള്ളല്ല. ನಾನು ಇನ್ನು ನಿಂಗೆ ಪಲ್ಲ ನಾನು போண்டா ಕಿರೊಟ್ಟಿ ನಾನು போண்டா ನಕ್ಕೀಗ ನಾನು ನನ್ನ ನೋಡ್ತಿದ್ದೆ ನಾನು ಸರಲ್ಲ ಬೆಂಜೂ ಸರಲ್ಲ ಕೆತ್ತ ಬಚ್ಚಲ್ಲ ಆಗ ನನಗಿರ ನಾನು ನೋಕಲು ಕಟ್ಟಿಲ್ಲ నాకు ಬೇರೆ ಕಟ್ಟಿಲ್ಲ. അക്കകൈറ്റ് വീട്ടിൽ പാതിയിലുണ്ടാകും. ആരും ഒരു ആശ്രമത്തിക്ക് അകാവുന്ന ആളുണ്ട്. ഇപ്പൊ എന്താ പാതി ഇതായിപ്പോയി. പൂജയുണ്ട് പോത്തും പാലം തിരുവനന്തപുരം പാലത്തായിരുന്നു. വീട്ടിൽ തനിക്കാപ്പുറം അതെ എന്നാ പാല വീട്ടിൽ തനിക്കാപ്പുറം കിരണൻ കേരള ആരും ഇല്ല. ഞങ്ങൾക്ക് കഷ്ടത്തിലുള്ള ചുമ ഞങ്ങൾക്ക് ഇത് ന്യായ കിട്ടും. ಇದಕ್ಕೆ ಒಂದೇ ಆಗಿತ್ತು ಕಾಟುಳು. ഞങ്ങൾ ചുമ കഷ്ടത്തിലുള്ള ഞങ്ങൾക്ക് ആരും ഇല്ല. സഹായ ഞങ്ങൾക്ക് 26 മാസം കെട്ടിയാൽ കൊന്നവർക്ക് ശിക്ഷ കിട്ടണം. ആരെ കൊന്ന അവർക്ക് അത് കിട്ടണമെന്ന് പറഞ്ഞു. ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ? ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು. ಅಂತ ಮಗುವೇ ಅಲ್ಲ, ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು. ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ಲೇಬೇಕು. ಅವ್ರನ್ನ ಬಿಡಬಾರದು. ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು. ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು. ನಮ್ಗೆ ನ್ಯಾಯ ಸಿಗ್ಬೇಕು. ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು. ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ ಚಿಕ್ಕ ಮಕ್ಕಳು. ನಮಗೆ ಯಾರು ಇಲ್ಲ. ಅವನೇ ನಮಗೆ ಎಲ್ಲರಿಗೆ ಆಗಿದ್ದು. ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರಾದ ದೇವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು.
ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ, ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ, ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು, ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ. ಹೊಯ್ಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ನನ್ನ ಕಿರಣಕ್ಕೆ ಬಂಗಾರ ಬತ್ತು ಕೀಳ ನನ್ನ ಕಿಳ ಮಗನ್ ನೋಡಿಗಳ ಅದು ಕೊಲ್ಲಲ್ಲ. ಅದೇ ಮಗನ್ ನೋಡಿಗಳ ಅದು ಕೊಲ್ಲಲ್ಲ. ನಾನು ಇನ್ನು ನಿಂಗಿಲ್ಲ ನಾನು ಪೋಂಡ ಕಿರೊಟ್ಟಿ ನಾನು ಪೋಂಡ ನಕ್ಕೀಗ ನನ್ನ ನೋಡ್ತಿದ್ದೆ ಎಲ್ಲ ನಾನು ಸರಲ್ಲ ಬೆಂಜೂ ಸರಲ್ಲ ಕೆತ್ತ ಬಚ್ಚಲ್ಲ ಆಗ ನನ್ನ ಕಿಡ ನಾನು ಇನ್ನೊಬ್ಬರು ಕತ್ತಿಲ್ಲ నాకు ಬೇರೆ ಕತ್ತಿಲ್ಲ అక్కడైతే ఇప్పుడు ఎత్తి పాదీలు ఉండదు 6 ఆప్షన్స్కి అగా ఉన్నా ఇప్పుడు పాది అయిపోయి బాగా పూజ అంటే పోతుంది బాధ తినపోతే బాధ ఇంకా కూడిన సంఖ్య అదే బాధ కూడిన సంఖ్య ಕೇಳಿ ആരുമില്ല. കഷ്ടത്തിലുള്ള ചുമ ഞങ്ങൾക്ക് ന്യായം കിട്ടും. ಇದಕ್ಕೆ ಅಂತೆ ಕಾಟುಳು ചുമ കഷ്ടത്തുള്ള ഞങ്ങൾക്ക് ആരുമില്ല. സഹായ ഞങ്ങൾക്ക് മസിക്ക് കെട്ടിയാല് കൊന്നവർക്ക് ശിക്ഷ കിട്ടണം. ആര് കൊന്ന അവർക്ക് അത് കിട്ടണം പറഞ്ഞു. ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ? ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು. ಅಂತ ಮಗುವೇ ಅಲ್ಲ, ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು. ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ಲೇಬೇಕು. ಅವ್ರನ್ನ ಬಿಡ್ಬಾರದು. ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು. ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು. ನಮ್ಗೆ ನ್ಯಾಯ ಸಿಗ್ಬೇಕು. ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು. ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ. ಚಿಕ್ಕ ಮಕ್ಕಳು. ನಮಗೆ ಯಾರು ಇಲ್ಲ. ಅವನು ಎಲ್ಲರಿಗೆ ಆಗಿದ್ದು. ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರಾದ ದೇವರೇ. ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು. ಮನೆ ಕೂಡ ಅವರ ಹಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ, ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ, ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ.
ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು, ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು, ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ನನ್ನ ಕಿರಣಕ್ಕೆ ಬಂಗಾರ ಬದುಕಿದ ನನ್ನ ಕಿರಳೆ ಮಗನ ನೋಡಿಗಳ ಅದು ಕೊಲ್ಲಲ್ಲ. ಅದೇ ಮಗನ ನೋಡಿಗಳ ಅದು ಕೊಲ್ಲಲ್ಲ. ನಾನು ಇನ್ನು ನಿಂಗಿಲ್ಲ ನಾನು ನಿಂಗೆ ನಾನು ಪೋಂಡ ಕಿರತಿ ನಾನು ಪೋಂಡ ಮಕ್ಕಳಿಗೆ ನಾನು ನನ್ನ ನೋಡಿದ್ದು ಎಲ್ಲ ನಾನು ಸರಲ್ಲ ಬೆಂಜೂ ಸರಲ್ಲ ಕೆತ್ತ ಬಚ್ಚಲ್ಲ ಆಗ ನನಗಿಲ್ಲ. ನಾನು ಮಕ್ಕಳು ಕತ್ತಿಲ್ಲ, నాకు ಬೇರೆ ಕತ್ತಿಲ್ಲ. അക്കകയറ്റുള്ള പാതിയിലുണ്ടാക്കും. ആരും ആഫ്രിക്കക്ക് അകാവുന്ന ആവുന്നത് ഇപ്പൊ എന്താ പാതി ഇതായിപ്പോയി. പൂജ കഴിഞ്ഞിട്ട് നമ്മൾക്ക് പോത്തും പാലം തിരുപ്പൂരിനെ പാലത്തായിരുന്നു വീട്ടിൽ തനിക്കാപ്പുറമായിരുന്നു. അതെ എന്നാ പാല വീട്ടിൽ തനിക്കാപ്പുറം കേരള ആരുമില്ല. കഷ്ടത്തിലുള്ള ചുമ ഞങ്ങൾക്കിത് ന്യായം കിട്ടും. ഇതിക്ക് എന്താ കാട്ടുള്ളൂ. ചുമ കഷ്ടത്തിലുള്ള ഞങ്ങൾക്ക് ആരുമില്ല. സഹായക്കോ ഞങ്ങൾക്ക് 26 മാസം കെട്ടിയാൽ കൊന്നവർക്ക് ശിക്ഷ കിട്ടണം. ആരെ കൊന്ന അവനക്കത് കിട്ടണമെന്ന് പറഞ്ഞു. ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು. ಅಂತ ಮಗುವೇ ಅಲ್ಲ, ಎಲ್ಲರಿಗೂ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು. ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ಲೇಬೇಕು. ಅವ್ರನ್ನ ಬಿಡ್ಬಾರದು. ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು. ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು. ನಮ್ಗೆ ನ್ಯಾಯ ಸಿಗ್ಬೇಕು. ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು. ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ. ಚಿಕ್ಕ ಮಕ್ಕಳು. ನಮಗೆ ಯಾರು ಇಲ್ಲ. ಅವನು ನಮಗೆಲ್ಲರಿಗೆ ಆಗಿದ್ದು. ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರಾದ ದೇವರು ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು. ನಮ್ಮ ಸರ್ಕಾರದಲ್ಲಿ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ನಾವು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು, ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ
ಇಲ್ಲಿ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಿಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಲ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗ್ಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು, ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ನನ್ನ ಕಿರಣಕ್ಕೆ ಬಂಗಾರ ಬದುಕಿದ ನನ್ನ ಕಿರಳೆ ಮಗನ നിങ്ങൾ അത് കൊള്ളല്ല. അതെ മുഖം നോക്കി നിങ്ങൾ അത് കൊള്ളല്ല. ನಾನು ಇನ್ನು ನಿಂಗೆ ಪಲ್ಲ ನಿಂಗೆ ನಾನು ಪೋಂಡ ಕಿರೊಟ್ಟಿ ನಾನು ಪೋಂಡ ನಕ್ಕೀಗ ನಾನು ನನ್ನ ನೋಕಿದ್ದು ಎಲ್ಲ ನಾನು ಸರಲ್ಲ ಬೆಂಜೂ ಸರಲ್ಲ ಕೆತ್ತ ಬಚ್ಚಲ್ಲ ಆಗ ನಿಲ್ಲಕ್ಕಿಲ್ಲ. ನಾನು ನೋಕಲು ಕತ್ತಿಲ್ಲ, నాకు ಬೇರೆ ಕತ್ತಿಲ್ಲ. അക്കകൈറ്റ് ഇവിടെയുള്ള പാതിയിലുണ്ടാകും. ആരും ഒരു ആപ്ഷൻസ് അകാവുന്ന ആവുന്നത് ഇപ്പൊ എന്താ പാതി ഇതായിപ്പോയി. బాగా పూజ అంటే నిమ్మలకు పోతుంది బాగా తినపోతే బాగా తగ్గింది. ఇంకా అదే కూడిలో కనుకాపురాయి బాగా ಎಲ್ಲ ಬಾగా ಕೂಡಲೇ ಕనుಕಾపురం ಕೆನ್ನಾನ್ ಕೇರಳಿ ആരുമില്ല. കഷ്ടത്തിലുള്ള ചുമ ഞങ്ങൾക്കിത് ന്യായം കിട്ടും. ഇതിക്ക് എന്തെങ്കിലും കാട്ടുള്ളൂ. ചുമ കഷ്ടത്തിലുള്ള ഞങ്ങൾക്ക് ആരുമില്ല. സഹായാക്കോ ഞങ്ങൾക്ക് 26 മാസം കെട്ടിയാൽ കൊന്നവർക്ക് ശിക്ഷ കിട്ടണം. ആരെ കൊന്ന അവർക്ക് അത് കിട്ടണമെന്ന് പറഞ്ഞു. ಮನೆಯಲ್ಲಿ ಹೇಗಿದ್ರು ಅವ್ರ ಬಗ್ಗೆ ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು. ಅಂತ ಮಗುವೇ ಅಲ್ಲ, ಎಲ್ಲರಿಗೂ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು. ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ಲೇಬೇಕು, ಅವ್ರನ್ನ ಬಿಡ್ಬಾರದು. ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು. ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು, ನಮ್ಗೆ ನ್ಯಾಯ ಸಿಗ್ಬೇಕು. ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳು, ಚಿಕ್ಕ ಮಕ್ಕಳು, 1 ವರ್ಷ 2 ವರ್ಷ ಚಿಕ್ಕ ಮಗು. ನಮಗೆ ಯಾರು ಅವನು ನಮಗೆ ಎಲ್ಲರಿಗೆ ಆಗಿದ್ದು. ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರದ್ದು ದೇವರು ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ. ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು. ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿಗೆ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು. ನಮ್ಮ ಸರ್ಕಾರದಲ್ಲಿ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು. ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿ ಆಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಿಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಲ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗ್ಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು, ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ.
ഒഴിക്കിടാവുന്നില്ല പൊയ്യായിരിക്കും പൊയ്യവും പൊയ്ക്കിടാട് ഇന്ന് ആക്കിടാണെങ്കിൽ കൊത്തി ಬಿಟ್ಟು ಬಿಟ್ರ ನನ್ನ ಕಿಲೋ ನಕ್ಕಿಗೆ ಬಂಗಾರ ಬತ್ತು ಕಿಲೋ ನನ್ನ ಕಿಲೋ ಮಗನ നോക്കിയാൽ അത് കൊള്ളല്ല അതെ മുഖം നോക്കിയാൽ അത് കൊള്ളല്ല ನಾನು ಇನ್ನು ಮಿಂಗಿಟ್ಟು ನಿಲ್ಲಿಸಲ್ಲ ನಾನು പോണ്ട ಕಿಲೋ ನಾನು പോണ്ട ನಕ್ಕಿಗೆ ನಾನು നല്ല നോക്കിയിട്ട് നാനും സറല്ല പെഞ്ഞും സറല്ല എത്ര ബച്ചോളൂ ആകെ നിൽക്കില്ല ನಾನು ಇನ್ನೊಬ್ಬರು ಕಟ್ಟಿಲ್ಲ నాకు ಬೇರೆ ಕಟ್ಟಿಲ್ಲ അക്ക കയറ്റിയുള്ള പാതിയിലുണ്ടാകും ആരും ആശ്രമത്തിക്ക് അകാവുന്ന ആവുന്നത് ഇപ്പൊ എന്താ പാതി ഇതായിപ്പോയി పూజ అంటే పోతుంది బాధ తినపోతే బాధ చూడలే దానికి వెళ్తాడు బాధ బాధ కూడలే దానికి వెళ్తాడు ಕಿರಣ್ ಕೇಳಿ ആരുമില്ല കഷ്ടത്തിലുള്ള ചുമ ഞങ്ങൾക്ക് ഇത് ന്യായ കിട്ടും ಇದಕ್ಕೆ ಒಂದೇ ಆಗಿತ್ತು ಕಾಟು ചുമ കഷ്ടത്തിലുള്ള ഞങ്ങൾക്ക് ആരുമില്ല സഹായ ഞങ്ങൾക്ക് ധർമ്മത്തിൽ കെട്ടിയാൽ കൊന്നവർക്ക് ശിക്ഷ കിട്ടണം ആര് കൊന്ന അവർക്ക് അത് കിട്ടണമെന്ന് പറഞ്ഞു ಮನೇಲಿ ಹೇಗಿದ್ರು ಅವ್ರ ಬಗ್ಗೆ ಅವನು ಯಾರಿಗೆ ಏನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು ಅಂತ ಮಗುವೇ ಅಲ್ಲ ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಿದ್ರು ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲೇಬೇಕು ಅವ್ರನ್ನ ಬಿಡಬಾರದು ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು ನಮ್ಗೆ ನ್ಯಾಯ ಸಿಗ್ಬೇಕು ಅವರಿಗೆ ಎಷ್ಟು ಮಕ್ಕಳಿದ್ದಾರೆ 2 ಮಕ್ಕಳು ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ ಚಿಕ್ಕ ಮಕ್ಕಳು ನಮಗೆ ಯಾರು ಇಲ್ಲ ಅವನು ನಮಗೆ ಎಲ್ಲರಿಗೆ ಆಗಿದ್ದು ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ 2 ಮನೆಗೆ ಆದರಾದ ದೇವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ ಇವರೇ ಅದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರಿಂದಲೇ ಅದು ಕೆಲಸ ಆಗಬೇಕಿತ್ತು ಸ್ವಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ರು. ಅಲ್ಲಿಗೆ ಫೋನ್ ಬಂತೇನೆ ಹೇಳಿ ಅವರನ್ನು ಅಲ್ಲಿ ಕಳಿಸಿ ಇವರಲ್ಲಿಗೆ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಹೀಗೆ ಆದರೆ ನಾವು ಹೇಗೆ ಬದುಕಬೇಕು? ಇವರಲ್ಲಿ ಹಗಲಲ್ಲಿ 3 ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು? ನಮ್ಮ ಮಕ್ಕಳನ್ನು ಹೇಗೆ ಮದ್ರಸೆ ಕಳಿಸಬೇಕು? ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು? ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ಮಾಡಿಕೊಡಬೇಕು. ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು. ನಮ್ಮ ಸರ್ಕಾರದಲ್ಲಿ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ. ನಮ್ಮ ಇಂಡಿಯಾದ ಕಾನೂನು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ. ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ. ಸಣ್ಣ 2 ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಕಲಿಸಬೇಕು. ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು. ಮುದುಕರಾದ ತಂದೆ ತಾಯಿ ಇರೋದು. ಕಳೆದ ಕೊರೋನಾ ಸಮಯದಲ್ಲಿ ತಾಯಿ ಮರಣಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ. ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ, ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿ ಆಗಿದ್ದಾರೆ. ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ. ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇವರು ಅಬ್ದುಲ್ ರಹಿಮಾನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ. ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ.